ಮಾದಕ ವಸ್ತು ಸೇವನೆ ಮತ್ತು ಸಾಗಣೆಯ ಆರೋಪ ಹೊತ್ತು ದಾಳಿಯ ಸಮಯದಲ್ಲಿ ಪರಾರಿಯಾಗಿದ್ದ ಮಲಯಾಳಂ ನಟ ಶೈನ್ ಟಾಮ್ ಚಾಕೋವನ್ನು ಕೇರಳ ಪೊಲೀಸರು ಬಂಧಿಸಿದ್ದಾರೆ. ಎನ್ಡಿಪಿಎಸ್ ಕಾಯ್ದೆಯ ಮಾದಕ ವಸ್ತು ಸೇವನೆ ಸೆಕ್ಷನ್ 27 ಮತ್ತು ಪರಾರಿ ಮತ್ತು ಕ್ರಿಮಿನಲ್ ಸಂಚು ಸೆಕ್ಷನ್ 29 ರಡಿ ಚಾಕೋ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಕೊಚ್ಚಿ ಪೊಲೀಸರು ಚಾಕೋಗೆ ನೋಟಿಸು ನೀಡಿದ್ರು. ಕಾಲೂರ್ನ ಹೋಟೆಲ್ನಲ್ಲಿ ಮಾದಕ ವಸ್ತು ಸೇವನೆ ಮತ್ತು ಸಾಗಣೆ ವಿರುದ್ಧ ದಾಳಿ ನಡೆದಾಗ ಈ ನಟ ಪರಾರಿಯಾಗಿದ್ದರಿಂದ ನೋಟಿಸು ನೀಡಲಾಗಿತ್ತು. ತ್ರಿಶೂರಿನ ನಟನ ಮನೆಗೆ ನೋಟಿಸು ನೀಡುವಾಗ ನಟ ಇರಲಿಲ್ಲವಾದ್ದರಿಂದ ಮನೆಯವರಿಗೆ ಕೊಡಲಾಗಿತ್ತು. ಎರ್ನಾಕುಳಂ ನಾರ್ತ್ ಪೊಲೀಸ್ ಠಾಣೆಗೆ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸು ನೀಡಲಾಗಿತ್ತು ಮತ್ತು ಪ್ರಕರಣವನ್ನು ಆ ಠಾಣೆಗೆ ವಹಿಸಲಾಗಿತ್ತು. ಇದರ ನಡುವೆ ಮಲಯಾಳಂ ಚಿತ್ರರಂಗದವರಿಂದಲೂ ದೂರು ಬಂದಿತ್ತು. ಅಂತಿಮವಾಗಿ ಈಗ ನಟನ ಬಂಧನವಾಗಿದೆ.